ಇದೇ ನೋಡಿ 2022ರ ಜುಲೈ 26ರಂದು ರಾತ್ರಿ ದುಷ್ಕರ್ಮಿಗಳಿಂದ ಹತ್ಯೆಯಾದ ಬಿಜೆಪಿ ಯುವ ನಾಯಕ ಪ್ರವೀಣ್ ನೆಟ್ಟಾರು ಕಂಡಿದ್ದ ಕನಸಿನ ಮನೆ. ಹೆಸರು ಪ್ರವೀಣ್ ಹತ್ಯೆ ವೇಳೆ ಬಿಜೆಪಿ ವರಿಷ್ಠರು ನೀಡಿದ್ದ ಭರವಸೆಯಂತೆ ಈ ಮನೆ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ. ಮನೆಯ ನಿರ್ಮಾಣ ಕೆಲಸ ಕಾರ್ಯಗಳೆಲ್ಲವೂ ಮುಗಿದಿದ್ದು ಏಪ್ರಿಲ್ 27ರಂದು ಅಂದ್ರೆ ನಾಳೆ ವಿದ್ಯುಕ್ತವಾಗಿ ಗೃಹ ಪ್ರವೇಶ ನಡೆಯಲಿದೆ. ಹತ್ಯೆಯಾದ ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ರಾಜ್ಯ ಬಿಜೆಪಿ ಮತ್ತು ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಮನೆ ನಿರ್ಮಾಣವಾಗಿದೆ. 2022 ನವೆಂಬರ್ 2ರಂದು ಅವರಿಂದಲೇ ಗೃಹ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗಿತ್ತು. ಇದೀಗ ಪ್ರವೀಣ್ ನೆಟ್ಟಾರು ಕುಟುಂಬದ ಸದಸ್ಯರ ಅಪೇಕ್ಷೆಯಂತೆ ಅವರು ನೀಡಿರುವ ನಕ್ಷೆಯಲ್ಲೇ 2700 ಚದರ ಅಡಿ ವಿಸ್ತೀರ್ಣದಲ್ಲಿ ಮನೆ ನಿರ್ಮಾಣವಾಗಿದೆ. ಈ ಮನೆಗೆ ಸುಮಾರು 60 ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಸಂಪೂರ್ಣ ಖರ್ಚನ್ನ ಪಕ್ಷದ ವತಿಯಿಂದಲೇ ಭರಿಸಲಾಗಿದೆ. ಗೃಹ ಪ್ರವೇಶದ ಆಹ್ವಾನ ಪತ್ರಿಕೆಯನ್ನು ಸಹ ಮುದ್ರಿಸಲಾಗಿದ್ದು ಮನೆಗೆ ಪ್ರವೀಣ್ ನಿಲಯ ಎಂದು ಹೆಸರಿಡಲಾಗಿದೆ. ಗಣಹೋಮ ಮತ್ತು ಸತ್ಯನಾರಾಯಣ ಪೂಜೆಯೊಂದಿಗೆ ಗೃಹ ಪ್ರವೇಶ ನಡೆಯಲಿದೆ. ಇದೇ ವೇಳೆ ಪ್ರವೀಣ್ ಸಮಾಧಿ ಬಳಿ ನಿರ್ಮಾಣಗೊಂಡಿರುವ ಪ್ರವೀಣ್ ನೆಟ್ಟಾರು ಪ್ರತಿಮೆಯು ಲೋಕಾರ್ಪಣೆಗೊಳ್ಳಲಿದೆ. ಪ್ರವೀಣ್ ಅವರ ಕನಸೇನಿತ್ತು ಅದಿವತ್ತು ನನಸಾಗೋ ಸಮಯ ಬಂದಿದೆ. ಪ್ರವೀಣ್ ಅವರು ಇರಬೇಕಿದ್ರೆ ಒಂದು ಮನೆ ಕಟ್ಟಬೇಕು ಅಂತೇಳಿ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ರು. ಅದಕ್ಕೊಂದು ತಯಾರಿನೂ ಮಾಡಿದ್ರು. ಆದರೆ ಏನೋ ಒಂದು ಕೆಟ್ಟಗಳಿಗೆ ಅದು ಅವರ ಕೈಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ. ಆ ಕನಸನ್ನು ಇವತ್ತು ಪಕ್ಷ, ಸಂಘ ಪರಿವಾರದವರು ಎಲ್ಲ ಮುಖಂಡರು ಸೇರಿ ನನಸು ಮಾಡಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರ ವಿಶೇಷ ಮುತುವರ್ಜಿಯಲ್ಲಿ ಇವತ್ತು ಪ್ರವೀಣ್ ಅವರ ಕನಸು ನನಸಾಗಿ ನಿಂತಿದೆ. ಮುಗರೋಡಿ ಕನ್ಸ್ಟ್ರಕ್ಷನ್ ಅವರು ನಮ್ಮ ನಿರೀಕ್ಷೆಗೂ ಮೀರಿ ಈ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ನನಗೆ, ನನ್ನ ಮನೆಯವರಿಗೆ ಎಲ್ಲರಿಗೂ ಈ ಒಂದು ಮನೆಯಲ್ಲಿ ಈ ಮನೆ ಕೆಲಸದ ಬಗ್ಗೆ ತುಂಬ ಸಂತೋಷ ಇದೆ. ಯಾಕೆಂದರೆ ನಮ್ಮ ನಿರೀಕ್ಷೆ ಒಂದು ಮನೆ ಅಂತ ಹೇಳೋದು ಅಷ್ಟೇ ಆಗಿತ್ತು. ಆದರೆ ನಮ್ಮ ನಿರೀಕ್ಷೆಗೂ ಮಿಗಿಲಾಗಿ ಈ ಮನೆ ಕಾಣ್ತಾ ಇದೆ. ಮುಗರೋಡಿ ಕನ್ಸ್ಟ್ರಕ್ಷನ್ ಅವರು ಈ ಮನೆ ಕೆಲಸದಲ್ಲಿ ಯಾವುದೇ ಒಂದು ತಾರತಮ್ಯ ಮಾಡದೆ ಅದು ಈ ಒಬ್ಬರಿಗೆ ಕಟ್ಟಿಕೊಡುವ ಮನೆ ಅಂತ ನೋಡಲಿಲ್ಲ ಅವರು. ಯಾಕೆಂದರೆ ಅವರ ಮನೆ ಅವರಿಗೆ ಹೇಗೆ ಸ್ವಂತ ಮನೆ ಮಾಡ್ತಾರೋ ಅದೇ ರೀತಿ ನಮಗೆ ಮನೆ ಮಾಡಿದ್ದಾರೆ. ಯಾಕೆಂದರೆ ಈ ಮನೆ ಕೆಲಸವನ್ನು ನೋಡುವವರಿಗೆ ಗೊತ್ತಾಗ್ತದೆ. ಯಾಕೆಂದರೆ ಈ ಮನೆ ಅಷ್ಟು ಕ್ಲೀನಾಗಿ ಆಗಿದೆ ಎಲ್ಲ ಕೆಲಸನೂ. ನವೆಂಬರ್ 2ಕ್ಕೆ ನಮ್ಮ ಭೂಮಿ ಪೂಜೆ ಆಗಿ ಈ ಏಪ್ರಿಲ್ 27ಕ್ಕೆ ಆ ಕೆಲಸ ಪೂರ್ತಿ ಆಗಬೇಕು ಅಂತಿದ್ರೆ ಅತಿ ಕಡಿಮೆ ಸಮಯದಲ್ಲಿ ಒಳ್ಳೆ ಗುಣಮಟ್ಟದ ಮನೆ ನಿರ್ಮಾಣ ಆಗಿದೆ. ಇದೆಲ್ಲರಿಗೆ ಕಾಣುವಂಥದ್ದು. ಎಲ್ಲ ideali because ನಾನು ಐದು ಪಾತ್ರೆನೇ ಅವಧಿలోకి ಹೋಗುತ್ತೇನೆ. ಅಲ್ಲ ಬೇನೆ ಮಾತ್ರ ಬೇನೆ ಬೇಜಾರ ಪೋತಿಗೆ ನಾವು ಪೋತಿಗೆ ತೂನಾಗ ಎಲ್ಲ ಬಾಳೆನು ತೂಯಿಲೆಕೊಂಡು ಹಾಕೋದು ಆಗ್ತಂದ ಮನಸ್ಸಲ್ಲಿ ಕರಗೊಂಡು ಸೀಟು ಬರ್ತೈತಿ ಸಂತೋಷ. ಈ ಮೂಲಕ ಹತ್ಯೆಯಾದ ಕಾರ್ಯಕರ್ತನ ಕುಟುಂಬದ ಪರ ನಿಂತಿದ್ದೇವೆ ಎಂದು ಸಂದೇಶ ನೀಡಲು ಬಿಜೆಪಿ ಮುಂದಾಗಿದೆ. ಕಾರ್ಯಕರ್ತರನ್ನ ಎಂದಿಗೂ ಪಕ್ಷ ಬಿಟ್ಟು ಹಾಕೋದಿಲ್ಲ ಎನ್ನುವುದಕ್ಕೆ ಪ್ರವೀಣ್ಗೆ ನಿರ್ಮಾಣಗೊಂಡಿರುವ ಮನೆಯೇ ಸಾಕ್ಷಿ ಎನ್ನುವುದು ಬಿಜೆಪಿ ಮುಖಂಡರ ಮಾತು. ನಮ್ಮ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತ, ನಮ್ಮ ಕುಟುಂಬದ ಸದಸ್ಯನನ್ನ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆದರೆ ಅವನ ಕನಸು ನಾಳೆ ನನಸಾಗ್ತಾ ಇದೆ. ದಿವಂಗತ ಪ್ರವೀಣ್ ನೆಟ್ಟಾರ್ ಅವರಿಗೆ ತನ್ನ ಜೀವಿತದ ಅವಧಿಯಲ್ಲಿ ಒಂದು ಸುಂದರವಾದ ಮನೆಯನ್ನು ಕಟ್ಟಬೇಕು, ತನ್ನ ತಂದೆ ತಾಯಿಯ ಜೊತೆ, ಕುಟುಂಬದ ಜೊತೆ, ತನ್ನ ಪತ್ನಿಯ ಜೊತೆ ಒಂದು ಸುಂದರವಾದಂಥ ಜೀವನವನ್ನು ನಡೆಸಬೇಕು ಎನ್ನುವ ಕನಸನ್ನು ಪ್ರವೀಣ್ ನೆಟ್ಟಾರ್ ಕಂಡುಕೊಂಡಿದ್ದರು. ಆದರೆ ಇವತ್ತು ಅವರು ನಮ್ಮ ಜೊತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಇವತ್ತು ಪ್ರವೀಣ್ ನೆಟ್ಟಾರ್ ಅವರ ಕನಸನ್ನು ನನಸು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿದೆ. ನಾಳೆ ಅವರ ನೂತನ ಗೃಹ ಪ್ರವೇಶ ನಡೀಲಿಕ್ಕಿದೆ. ನಾವೆಲ್ಲ ಕಾರ್ಯಕರ್ತರು ನಾಳೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕಾರ್ಯಕರ್ತರನ್ನು ಯಾವುದೇ ಸಮಯದಲ್ಲಿ ಬಿಟ್ಟುಕೊಡುವಂಥ ಪಾರ್ಟಿ ಅಲ್ಲ. ನಮ್ಗೆ ಗೊತ್ತಿದೆ, ಅವರ ಮರಣದ ಸಂದರ್ಭದಲ್ಲಿ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರು ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮನೆಗೆ ಬಂದು ಸಾಂತ್ವನ ನೀಡಿದ್ದು ಮಾತ್ರವಲ್ಲ, ಬಹುಶಃ ರಾಜ್ಯದ ಮೊದಲ ಬಾರಿಗೆ ಈ ರೀತಿ ಮರ್ಡರ್ ಆದಂಥ ಸಂದರ್ಭದಲ್ಲಿ ಒಬ್ಬ ಕಾರ್ಯಕರ್ತನಿಗೆ, ಸಮಾಜ ಸೇವಕನಿಗೆ ಸರ್ಕಾರ ಸ್ಪಂದಿಸಿದ್ದು ಇದು ಮೊದಲ ಬಾರಿಗೆ. ರಾಜ್ಯ ಸರ್ಕಾರ ಕೂಡ ಇವತ್ತು 25 ಲಕ್ಷ ರೂಪಾಯಿಯ ಒಂದು ವಿಶೇಷವಾದಂಥ ಸಹಕಾರವನ್ನು ಕೊಟ್ಟಿದೆ.
ಅದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ 25 ಲಕ್ಷ, ಅದೇ ರೀತಿ ಯುವ ಮೋರ್ಚಾ ಕೂಡ 15 ಲಕ್ಷ ರೂಪಾಯಿಯನ್ನು ಕೊಟ್ಟು ಕುಟುಂಬದ ಜೊತೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಇದ್ದೇವೆ ಎನ್ನುವಂಥ ಆತ್ಮವಿಶ್ವಾಸವನ್ನು ತುಂಬುವಂಥ ಕೆಲಸ ಆ ಸಂದರ್ಭದಲ್ಲಿ ಆಗಿದೆ. ಅದರ ಜೊತೆಗೆ ಕುಟುಂಬಕ್ಕೆ ಒಂದು ಆಸರೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಪ್ರವೀಣ್ ಅವರ ಧರ್ಮಪತ್ನಿ ನೂತನ್ ಪ್ರವೀಣ್ ಅವರಿಗೆ ಸರ್ಕಾರದ ಉದ್ಯೋಗವನ್ನು ದೊರಕಿಸಿಕೊಡುವ ಕೆಲಸವನ್ನು ನಮ್ಮ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಹಾಗೂ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೂಡ ನಡೆಸಿಕೊಟ್ಟಿದ್ದಾರೆ. ಅವರ ಬೇಡಿಕೆ ಇತ್ತು, ಆ ಬೇಡಿಕೆಯನ್ನು ಕೂಡ ಈಡೇರಿಸುವಂಥ ಪ್ರಯತ್ನ ಆಗಿದೆ. ನಾಳೆ ಸುಂದರವಾದಂಥ ಮನೆಯಲ್ಲಿ ಪ್ರವೀಣ್ ಇಲ್ಲದಿದ್ದರೂ ಕೂಡ ಪ್ರವೀಣನ ನೆನಪಿನ ಜೊತೆಯಲ್ಲಿ ಅವರ ಧರ್ಮಪತ್ನಿ ಮತ್ತು ಅವರ ತಂದೆ ತಾಯಿ ಗೃಹ ಪ್ರವೇಶವನ್ನು ನಡೆಸಲಿಕ್ಕಿದ್ದಾರೆ. ನಾಳೆ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಸುಮಾರು 2800 ಸ್ಕ್ವೇರ್ ಫೀಟ್ನ ಈ ಮನೆ ಸುಮಾರು 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಹಳ ಸುಂದರವಾಗಿ ವಾಸ್ತುಗೆ ಅನುಗುಣವಾಗಿ ಅವರ ಭಾವನೆಗೆ ಅನುಗುಣವಾಗಿ ಅವರ ಇಚ್ಛೆಗೆ ಅನುಗುಣವಾಗಿ ಇವತ್ತು ನಾವು ನಿರ್ಮಿಸಿಕೊಟ್ಟಿದ್ದೇವೆ ಎನ್ನುವಂಥ ಒಂದು ಆತ್ಮತೃಪ್ತಿ ಇದೆ. ಇವತ್ತು ಪ್ರವೀಣನ ನೆನಪಿನ ಜೊತೆಯಲ್ಲಿ ನಾಳೆ ನಾವೆಲ್ಲರೂ ಗೃಹ ಪ್ರವೇಶದಲ್ಲಿ ಭಾಗವಹಿಸಲಿಕ್ಕಿದ್ದೇವೆ. ಎಲೆಕ್ಷನ್ಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಈ ನಡುವೆ ಪುತ್ತೂರು ಸುಳ್ಯ ಭಾಗದಲ್ಲಿ ಬಿಜೆಪಿಯಲ್ಲಿ ಬಂಡಾಯವೂ ಕಂಡುಬಂದಿದೆ. ಈ ಹೊತ್ತಲ್ಲೇ ಪ್ರವೀಣ್ ನೆಟ್ಟಾರು ಮನೆಯ ಗೃಹ ಪ್ರವೇಶ ನಡೆಯುತ್ತಿದೆ. Balvikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission. Grab this opportunity. Contact us for more details at 990222 6466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.